ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆನೇ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಮುಖ ನೋಡ್ಬೋದು, ಹುಷಾರಿಲ್ಲ, ಎಲ್ಲ ಒಂಥರ ಗೊತ್ತಾಗ್ತಾ ಇದೆ ಮುಖದಲ್ಲೇ. ನಿನ್ನೆ ಹಾಗೇ ಸ್ವಲ್ಪ ಇದು ಫಿಲ್ ಮಾಡಿರಲಿಲ್ಲ, ಅದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಅದು ನಾನು ಏರ್ ಟೈಟ್ ಕಂಟೈನರ್ ಹಾಕಿಟ್ಬಿಡ್ತೀನಿ ಸ್ನೇಹಿತರೆ, ಅದು ಹೇರ್ ಔಟ್ ಆಗೋದಿಲ್ಲ. ಹುಷಾರಿಲ್ಲ ನನ್ನ ಮಗಳಿಗೂ ಕೂಡ ಅಷ್ಟೇ. ನನ್ನ ಮಗಳು ಹುಷಾರಾಗ್ತಾ ಇದ್ದಂಗೆ ನನಗೂ ಕೂಡ ಹುಷಾರಿಲ್ದಂಗೆ ಆಯಿತು. ವಾಯ್ಸ್ ಕೂಡ ಚೇಂಜ್ ಇದೆ ನೋಡಿ. ಇದು ಹಾಕಿದಾಗಿದೆ. ಹಾಗೆಯೇ ಸ್ವಲ್ಪ ರೈಸ್ಗೆ ಇಟ್ಟಿದ್ದೆ, ಈಗ ರೈಸ್ ಕೂಡ ಆಗ್ತಾಯಿದೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನೋಡಿ. ಈಗ ಇಬ್ಬರು ಕೂಡ ಹುಷಾರಾಗಿದ್ದೀವಿ, ಪರವಾಗಿಲ್ಲ, ನೋಡ್ಬೋದು ನೀವು. ಸಾಂಬಾರು ಕೂಡ ಇದೆ ಹಾಗೆ ನೋಡಿ. ಹಾಗೆಯೇ ಇದನ್ನು ತೊಗೊಂಬಂದಿದ್ವಿ. ಅದು ಸ್ವಲ್ಪ ತುಂಬಾ ಡಸ್ಟ್ ಇತ್ತು, ಹಂಗಾಗಿ ಬಿಸಿಲಿಗೆ ಇಟ್ಟಿದ್ದೀನಿ. ಅದು ಡಸ್ಟ್ ಹೋಗುತ್ತೆ ಅಂದ್ಬಿಟ್ಟು ತಿರ್ಗಿ ಕೊಡೋಗ್ಬಿಟ್ಟು ಎತ್ಕೊಂಬರ್ತೀನಿ. ಹಾಗೆ ಸ್ವಲ್ಪ ಬಟ್ಟೆ ವಾಶ್ ಮಾಡಿರೋವಿದ್ವಿ, ಅವು ಕೂಡ ಆರಾಕಿದ್ದಾಗಿದೆ. ಸ್ವಲ್ಪ ಇದು ಚೆನ್ನಾಗಿ ಕಾವಲು ಹೊಡೆದಿದೆ, ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು ಸ್ನೇಹಿತರೆ. ಪ್ಲೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ನೋಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.